ಆಗುಂಬೆ ಪ್ರದೇಶವು ಪ್ರವಾಸಿಗರ ಸ್ವರ್ಗ ಎಂದೇ ಗುರುತಿಸಿಕೊಂಡಿದೆ. ಪಶ್ಚಿಮ ಘಟ್ಟದ ಮಡಿಲಿನಲ್ಲಿ ಸೂರ್ಯಾಸ್ತದ ಸೊಬಗು ಕಣ್ತುಂಬಿಕೊಳ್ಳಲು ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ಸದ್ಯ ಆಗುಂಬೆಗೆ ಬರುವ ಪ್ರವಾಸಿಗರನ್ನು ಸ್ವಾಗತಿಸುತ್ತಿರುವುದು ಪ್ರಕೃತಿಯ ಸೌಂದರ್ಯವಲ್ಲ, ಕಸದ ರಾಶಿ. ಹೌದು, ಮಳೆ ಕಾಡಿನ ಸೊಬಗು, ತಂಪಾದ ವಾತಾವರಣ ಹಾಗೂ ಮನಮೋಹಕ ಸೂರ್ಯಾಸ್ತದಿಂದ ದೇಶ ವಿದೇಶದ ಪ್ರವಾಸಿಗರನ್ನು ಸೆಳೆಯುವ ಆಗುಂಬೆಯಲ್ಲಿ ಇದೀಗ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳು, ಆಹಾರದ ಪ್ಯಾಕೆಟ್ಗಳು ಹಾಗೂ ಇತರ ತ್ಯಾಜ್ಯಗಳು ರಾಶಿಯಾಗಿ ಬಿದ್ದಿವೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಇರಿಸಲಾಗಿರುವ ಕಸದ ತೊಟ್ಟಿಗಳು ಸಮಯಕ್ಕೆ ಖಾಲಿಯಾಗಿದೆ. ಸುತ್ತಮುತ್ತಲೂ ಕಸ ಹರಡಿದೆ. ಸ್ವಚ್ಛತೆ ಕಾಪಾಡಬೇಕಾದ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಪ್ರವಾಸಿ ತಾಣದ ಅಂದವೇ ಹಾಳಾಗುತ್ತಿದೆ. ವಿಶ್ವ ಪ್ರಸಿದ್ಧ ಆಗುಂಬೆಯಂತಹ ಪ್ರವಾಸಿ ತಾಣದಲ್ಲಿ ಈ ಪರಿಸ್ಥಿತಿ ಕಂಡು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ ತಕ್ಷಣ ಕಸ ತೆರವುಗೊಳಿಸಿ ನಿಯಮಿತ ಸ್ವಚ್ಛತೆ ನಡೆಸಬೇಕು ಹಾಗೂ ತ್ಯಾಜ್ಯ ಎಸೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನಾವೆಲ್ಲ ಮೊದಲೆಲ್ಲ ಬರುವಾಗ ಇಲ್ಲೆಲ್ಲ ಕ್ಲೀನ್ ಎಲ್ಲ ಇತ್ತು, ಮತ್ತು ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಾ ಇರಲಿಲ್ಲ. ಈಗ ತುಂಬ ಒಂಥರ ಕಲುಷಿತವಾಗಿ ಜನರು ಮಾಡಿರೋದನ್ನು ನಾವು ನೋಡ್ಬೋದು ಇಲ್ಲಿ. ಮತ್ತು ಮೊದಲೆಲ್ಲ ಮಳೆ ಬರ್ತಾ ಇತ್ತು ಇಲ್ಲಿ, ಸೊ ಮಳೆ ಎಲ್ಲ ಈಗ ಕಡಿಮೆ ಇದೆ ಅಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಅಷ್ಟೊಂದು ನಮಗೆ ಖುಷಿ ಆಗ್ತಾ ಇಲ್ಲ. ಮೊದಲೆಲ್ಲ ಮಳೆ ಆಗ್ತಿತ್ತಲ್ಲ, ಅದು ಅವಾಗೆಲ್ಲ ಇಲ್ಲಿ ಕ್ಲೀನ್ ಆಗಿರ್ಬೋದು. ಮತ್ತು ಇಲ್ಲಿ ಕೆಲವೊಂದಿಷ್ಟು ಮಂಗಗಳಿದೆ ಸರ್. ಈಗ ನೋಡಿದ್ರಲ್ಲ, ನಾವು ಅಲ್ಲಿ ತಿನ್ನಿಸೋದಾಗಿದೆ ಮತ್ತು ನೀರು ಕುಡಿಸೋದಾಗಿರಲಿ, ಮಳೆ ಕಡಿಮೆ ಬಂದಿರೋದ್ರಿಂದ ಪಾಪ ಪ್ರಾಣಿ ಪಕ್ಷಿಗಳಿಗೆ ತುಂಬ ಕಷ್ಟ ಆಗ್ತಿರುವಂಥದ್ದನ್ನು ನೋಡ್ಬೋದು ಇಲ್ಲಿ. ಮತ್ತು ಮಳೆ ಒಂದು ಬಂದಿದ್ದರೆ ಎಷ್ಟೋ ಜನರಿಗಾಗಲಿ ಮತ್ತು ಗಿಡ ಮರಗಳಿಗಾಗಲಿ, ಈ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಪ್ರವಾಸಿಗರಿಗೆ ಬರಲಿಕ್ಕೆ ಇನ್ನೂ ಖುಷಿಯನ್ನು ತಂದು ಕೊಡ್ತಾಯಿತ್ತು. ಬಹುಶಃ ಪಾಪಗಳು ಹೆಚ್ಚಾದಾಗ ಇದು ಜಾಸ್ತಿ ಪ್ರಕೃತಿ ಎಲ್ಲ ಮುನಿಸ್ತಿದೆ ಅನ್ನೋ ಅಂತ ಅನಿಸ್ತದೆ.